ಋಷ್ಯಶೃಂಗರ ಮುಂದಾಳತ್ವದಲ್ಲಿ ಯಾಗ ನಡೀತದೆ. ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತಿರಿಯು ಅಂತ ಅಳ್ತಾ ಇದ್ದಂತಹ ದಶರಥ ವಸಿಷ್ಠರ ನಿರ್ದೇಶನದಂತೆ ಪುತ್ರಕಾಮೇಷ್ಟಿ ಯಾಗದಲ್ಲಿ ತೊಡಗುತ್ತಾನೆ. ಯಜ್ಞ ಸ್ವರೂಪಿಯೇ ಪಾಯಸವನ್ನು ತರ್ತಾನೆ. ಕೌಸಲ್ಯೆ ಕೈಕೆ ಸುಮಿತ್ರೆಗೆ ಪಾಲು ಮಾಡಲಾಗ್ತದೆ. ಆ ಪಾಯಸವನ್ನು ಸ್ವೀಕರಿಸಿದಂತಹ ಮೂವರಿಗೂ ಕೂಡ ಮಕ್ಕಳಾಗ್ತಾರೆ. ವಿಳಂಬಿ ನಾಮ ಸಂವತ್ಸರದ ಚೈತ್ರ ನವಮಿ ಶುಕ್ಲ ಪುನರ್ವಸು ನಕ್ಷತ್ರ ಬುಧವಾರದಲ್ಲಿ ರಘುರಾಮಾವತಾರವಾಗ್ತದೆ. ಲೋಕಕ್ಕೆ ಮಹದಾನಂದವಾಗ್ತದೆ. ಆ ಬಳಿಕದ ಪುಷ್ಯ ನಕ್ಷತ್ರದಲ್ಲಿ ಭರತ, ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನರು ಹುಟ್ಟಿಕೊಳ್ತಾರೆ. ಮಕ್ಕಳಿಲ್ಲ ಅಂತ ಅಳ್ತಾ ಇದ್ದಂತಹ ದಶರಥನಿಗೆ 4 ಮಕ್ಕಳು. 4 ಮಕ್ಕಳನ್ನು ಕೂಡ ತೊಟ್ಟಿಲಲ್ಲಿ ಇಟ್ಟಿದ್ದಾರೆ. ಬಂಧುಗಳೇ, ನಿಮ್ಮ ಕಣ್ಮುಂದೆ ಆ ದೃಶ್ಯ ಬರಬೇಕು. ಈ ನೆಲದಲ್ಲಿ ಚೈತನ್ಯನ ಅಂತರ್ಯಾಮಿಯಾಗಿರಿಸಿದ ಪ್ರಭು ರಾಮಚಂದ್ರ ಹುಟ್ಟಿದ್ದಾನೆ. ತೊಟ್ಟಿಲಲ್ಲಿ ಹಾಕಿದ್ದಾರೆ. ನಿಮ್ಮ ಮನಸ್ಸನ್ನು ತೊಟ್ಟಿಲಾಗಿಸಿ ಅದರೊಳಗಡೆ ಪ್ರಭು ಶ್ರೀರಾಮಚಂದ್ರನನ್ನು ಮಲಗಿಸಿ ನಿಮ್ಮ ಹೃದಯದ ಗರ್ಭಗುಡಿಯಲ್ಲಿರುವಂತಹ ಸಂಗೀತದೊಂದಿಗೆ ಜೋಗುಳ ಹಾಡಿ ಶ್ರೀರಾಮನನ್ನು ಮತ್ತು ಉಳಿದ ಅವನ ತಮ್ಮಂದಿರನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡಿದ್ದನ್ನು ಪಾರ್ಥಿ ಸುಬ್ಬ ಅತ್ಯಂತ ಸೊಗಸಾಗಿ ಬರೆದಿದ್ದಾನೆ. ಆ ಸಾಲುಗಳು ನಿಮ್ಮಲ್ಲಿ ಅನುರಣಿಸಿಕೊಳ್ಳಲಿ. ನಿಮಗೆ ನಿಮ್ಮ ಕಣ್ಣು ಮುಂದೆ ಪ್ರಭು ಶ್ರೀರಾಮನಲ್ಲದೆ ಮತ್ತಾರೂ ಕಾಣುವುದು ಬೇಡ. ನಿಮ್ಮ ಮನಸ್ಸಿನೊಳಗೆ ಅವನನ್ನು ಮಲಗಿಸಿ ಶ್ರೀರಾಮಚಂದ್ರ ತೊಟ್ಟಿಲಲ್ಲಿ ಮಲಗಿದ್ದಾನೆ. ಸದ್ದು ಮಾಡಬೇಡಿ, ಜೋ ಹಾಡ್ತಾರೆ. ಅಂಗನ ಕುಲರನ್ನೆಯರಲ್ಲ ಬಂದು ಮಂಗಲಕರ ಶುಭ ಲಗ್ನದೊಳಂದು ಅಂಗಲ ಕುಲರನ್ನೆಯರಲ್ಲ ಬಂದು ಮಂಗಲಕರ ಶುಭ ಲಗ್ನದೋಳಂದು ರಾಮ ಜೋ 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 ಶೃಂಗಾರಮಾಗಿಗ ತೊಟ್ಟಿಲ ತಂದು ಶೃಂಗಾರಮಾಗಿಗ ತೊಟ್ಟಿಲ ತಂದು ಇಂಗಡಲರಸನ ತೋಗಿದರಂದು ಇಂಗಡಲರಸನ ತೂಗಿದರಂದು ಜೋ ಜೋ ಶ್ರೀರಾಮ ಸದ್ಗುಣ ಸಾಂದ್ರ ಜಯ ರಾಮಚಂದ್ರ ಸದ್ಗುಣ ಸಾಂದ್ರ ಜಯ ರಾಮಚಂದ್ರ ಜೋ ಜೋ जो जो दश शिर बैरी मुरारी जो जो श्री राम चंद्र उदारी जो जो दश शिर बैरी मुरारी जो जो वो श्री रामचंद्र बुदारी जो जो यद्रजितु विन संहारी जो जो वो लक्ष्मण शेषावतारी
जो 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 कई का देविया गंगा जो जो कई का देविया गंगा जो जो परत वीर सद्गुण सांद्र जो जो परत वीर सद्गुण सांद्र जो जो सुमित्रा देविया गंगा जो जो सुमित्रा देविया गंगा जो जो शत्रुघ्न रवि कोटि सांद्र जो जो शत्रुघ्न रवि कोटि सांद्र जो 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 दश शिर वैरि मुरारी जो जो दश शिर वैरि मुरारी जो जो श्री रामचंद्र उदारी जो जो इंद्रजित वीन संहारी जो जो लक्ष्मण शेषवतारी ಅಂಗನ ಕುಲರನ್ನೆಯರೆಲ್ಲ ಬಂದು ಮಂಗಲಕರ ಶುಭ ಲಗ್ನದೊಳಂದು ಶೃಂಗಾರ ಮಾಗಿಗ ತೊಟ್ಟಿಲ ತಂದು ಇಂಗಡಲ ರತನ ತೂಗಿದರಂದು ಜೋ